ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ನಂಬಿಕೆ ಮತ್ತು ವಿಶ್ವಾಸಾರ್ಹ ಸೇವೆಯ ಮೂಲಕ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯನ್ನು ಪಡೆದಿರುವ ಮಂಗಳೂರಿನ ಭೀಮಾ ಜ್ಯುವೆಲ್ಲರ್ಸ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಬೆಂದೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಪ್ರತಿಷ್ಠಿತ ಭೀಮಾ ಜ್ಯುವೆಲ್ಲರ್ಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಕೇಕ್ ಕತ್ತರಿಸಿ ಸಂಭ್ರಮದಿಂದ ಆಚರಿಸಿದರು. ಬಳಿಕ ಭೀಮಾ ಜ್ಯುವೆಲ್ಲರ್ಸ್ ಮಂಗಳೂರು ಶಾಖೆಯ ವ್ಯವಸ್ಥಾಪಕರಾದ ನಾಗರಾಜ್ ಭಟ್ ಅವರು ಮಾತನಾಡಿ, ನಮ್ಮ ಸಹೋದ್ಯೋಗಿಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗಿದೆ. ಮಾತ್ರವಲ್ಲದೆ ನಮ್ಮ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವು ಇವತ್ತು ಮಂಗಳೂರು ಭೀಮಾ ಜ್ಯುವೆಲ್ಲರ್ಸ್ನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಮಹಿಳಾ ಸಹೋದ್ಯೋಗಿಗಳಿಗೆ ಇದನ್ನು ಕೇಕ್ ಕಟ್ ಮಾಡುವ ಮೂಲಕ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಎಂಡ್ ಆಫ್ ದ ಡೇವರೆಗೆ ಇವತ್ತು ಬಂದ ಕಸ್ಟಮರಿಗೆ ಮೆಹಂದಿ ಹಾಕುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮದು ಇಯರ್ ಎಂಡಿಂಗ್ ಸೇಲ್ ಮಾರ್ಚ್ ಟು ಭೀಮಾ ಅಂತ ಆಫರ್ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಂದ ಕಸ್ಟಮರಿಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುವಂಥದ್ದು ಆಫರ್ ಕೂಡ ಈ ಸಮಯದಲ್ಲಿ ನಡೀತಾ ಇದೆ. ಹಾಗೂ ಇದೇ ನಮ್ಮ ಎಲ್ಲ ಕಸ್ಟಮರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಬಳಿಕ ಗ್ರಾಹಕರಾದ ಶೋಭಿತಾ ಸುಜಯ್ ಅತ್ತಾರ್ ಮತ್ತು ಶಾಂತಿ ಸುಮಾ ಅವರು ಭೀಮಾ ಜ್ಯುವೆಲ್ಲರ್ಸ್ನ ಗ್ರಾಹಕರಿಗಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಭೀಮಾದಲ್ಲಿ ನಂಗೆ ಭೀಮಾ ಇಸ್ ಮೈ ಆಲ್ವೇಸ್ ಫಸ್ಟ್ ಚಾಯ್ಸ್. ಯಾಕಂದರೆ ಭೀಮಾದ ಕಲೆಕ್ಷನ್ಸ್ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ಸ್ಪೆಷಲಿ ಭೀಮಾದ ಒಂದು ಸ್ಪೆಷಲ್ ಕ್ವಾಲಿಟಿ ಅಂದರೆ ಇಲ್ಲಿಯ ಸ್ಟಾಫ್ಸ್ ದೇ ಮೇಕ್ ಅಸ್ ಸೋ ಕನ್ವೀನಿಯೆಂಟ್. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಥರ ಅಟೆಂಡ್ ಮಾಡ್ತಾರೆ. ದೇ ಗಿವ್ ಇಂಪಾರ್ಟೆನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ಸ್ ಆಫ್ ಭೀಮಾ. ಐ ಆಮ್ ವೆರಿ ಲೈಕ್ ಅ ಪ್ರೌಡ್ ಕಸ್ಟಮರ್ ಆಫ್ ಭೀಮಾ. ಥ್ಯಾಂಕ್ ಯು. ನಾನು ತುಂಬ ಜ್ಯುವೆಲ್ಲರ್ಸಿಗೆ ಹೋಗಿದ್ದೇನೆ. ಯಾವ ಜ್ಯುವೆಲ್ಲರ್ಸಲ್ಲಿ ಇಷ್ಟು ನನಗೆ ಸಪೋರ್ಟಿವ್, ಇಷ್ಟು ನನಗೆ ಖುಷಿ ಕೊಟ್ಟದ್ದು ಯಾವ ಜ್ಯುವೆಲ್ಲರ್ಸಲ್ಲಿ. ಈ ಭೀಮಕ್ಕೆ ಬಂದ ಮೇಲೆ ನನಗೆ ಒಬ್ಬರು ಪರಿಚಯ ಆಗಿದ್ದಾರೆ. ಹಾಗೆ ಅವರ ಪರಿಚಯ ಮುಖಾಂತರ ಇಲ್ಲಿ ನಾನು ತೆಗೆಯುವಾಗ ನಮ್ಗೆ ಖುಷಿಯಾಗಿದೆ. ಎಲ್ಲ ಸ್ಟಾಫ್ಗಳನ್ನು ತುಂಬ ಖುಷಿಯಾಗಿದೆ. ಈ ಸಂದರ್ಭ ಸಹ ವ್ಯವಸ್ಥಾಪಕರಾದ ಪುರಂದರ ಶೆಟ್ಟಿ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.